ಉಳ್ಳಾಲ ತಾಲೂಕು ಆಡಳಿತ, ಉಳ್ಳಾಲ ನಗರಸಭೆ ಮತ್ತು ಸೋಮೇಶ್ವರ ನಾಡದೊಂದಿಗೆ ಸುಸಜ್ಜಿತವಾದಂತಹ ಮೆರವಣಿಗೆಯೊಂದಿಗೆ ಧ್ವಜಸ್ತಂಭದತ್ತ ಸಾಗುತ್ತಾ ಇದೆ. ಆದ್ದರಿಂದ ಎಲ್ಲ ಮೆರವಣಿಗೆಯಲ್ಲಿ ಮಾತ್ರ ಎಲ್ಲ ಸಾರ್ವಜನಿಕರು ಅವರಿಗೆ ಸಾರ್ವಜನಿಕರು ಹಿಂದೆ ಬಂದು ಸಹಕರಿಸಬೇಕು. ವಿದ್ಯಾರ್ಥಿಗಳನ್ನು ಗಣೇಶ್ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ. ಆ ಮೈಕ್ ಎದುರೋಗ್ಲಿ, ಎದುರೋಗ್ಲಿ. ಯಾವ ದಯವಿಟ್ಟು ನೀವು ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಗಣೇಶನ ಇವರು ಸ್ವಲ್ಪ ಹಿಂದೆ ಬರಲಿ. ಸಾಲ ನಿಲ್ಲಿಸಿ ಮೇಲಿನ ಮಾರ್ಗದಲ್ಲಿ ನಿಲ್ಲಿಸಬಹುದು. ಒಂದು ಬಂದರೆ ಬಂದ್ ಮಾಡ್ತಾರೆ. ಗಣೇಶ್ ಮೇಲಿನ ಮಾರ್ಗದಲ್ಲಿ ನಿಲ್ಲಿಸ. ಉಳ್ಳಾಲನ ತಾಲೂಕು ಆಡಳಿತ ವ್ಯವಸ್ಥೆಯು ಹಮ್ಮಿಕೊಂಡ 76ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನ ನಿಲ್ಲುವಂತ ಒಂದು ಅವಕಾಶ ಸಾರ್ವಜನಿಕರು ದಯವಿಟ್ಟು ಮಾಡಿಕೊಡಬೇಕು. ಸನ್ಮಾನ್ಯ ಶ್ರೀ UT ಖಾದರ್ ಅವರ ಮಾರ್ಗದರ್ಶನ ನಿರ್ದೇಶನದಂತೆ ಉಳ್ಳಾಲ ತಾಲೂಕು ಆಡಳಿತ ಹೊಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೋಟೆಕಾರ್ ನಗರ ಪಂಚಾಯತ್ನ ಉಪ ಮುಖ್ಯಾಧಿಕಾರಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಉಳ್ಳಾಲ ತಾಲೂಕಿನ ಡೆಪ್ಟಿ ತಹಶೀಲ್ದಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿ ವೃಂದ ಹಾಗೂ ನೌಕರ ವೃಂದದವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಿನ್ನಯ ಕೊರಳಿನ ಮಾಲೆ
ಆರ್ಡರ್. ಧನ್ಯವಾದಗಳು. ಇದೀಗ ಧ್ವಜಾರೋಹಣವನ್ನು ಗೈದಂತ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕಾಜೂರೈ ಅವರು ಅಲ್ಲಿಂದಲೇ ಸರ್ ಅಲ್ಲಿಂದಲೇ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮತ್ತು ಸಾರ್ವಜನಿಕರಿಗೆ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 2 ವರ್ಷ ಕಳೆದಿರುತ್ತದೆ. ಕಳೆದ ಅಮೃತ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಇದೇ ಸನ್ಮಾನ್ಯ ಶ್ರೀ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರು ಈ ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಿದರು. ಇದು ವಿಸ್ಮರಣೀಯವನ್ನು ಸನ್ನಿವೇಶವಾಗಿತ್ತು. ಈ ಬಾರಿ ಉಳ್ಳಾಳ ತಾಲೂಕಿನ 77 ಕುಟುಂಬಗಳಿಗೆ ಪ್ರಕೃತಿ ವಿಕೋಪದ ಮಳೆಯಿಂದಾಗಿ ಹಾನಿಯಾದ ಮನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಅದಲ್ಲದೆ ನೀರಿನ ಮುಳುಗಿ ಸಾವನ್ನಪ್ಪಿದ 2 ಕೋಟಿ ನೀಡಲಾಗಿದೆ. ಸರ್ಕಾರದ ಮಹತ್ವದ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ವೀಕೃತಿ 2061 ಅರ್ಜಿಗಳನ್ನು ಸ್ವೀಕೃತಗೊಂಡಿರುತ್ತದೆ. ಉಳ್ಳಾಳ ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು ಹಾಗೆಯೇ ಕೊಣಜಿ ಗ್ರಾಮದಲ್ಲಿ ಉಳ್ಳಾಳ ತಾಲೂಕು ಆಡಳಿತ ಸೌಧ ಹಾಗೂ ತಾಲೂಕು ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಜಮೀನಿನ ಕಾಯ್ದಿರಿಸಲಾಗಿದ್ದು, ಕಟ್ಟಡ ನಿರ್ಮಾಣ ಬಗ್ಗೆ ಈಗಾಗಲೇ ರೂಪುರೇಷೆಗಳನ್ನು ತಯಾರಿಸಲಾಗಿದೆ. ಮತ್ತೊಮ್ಮೆ ನೆರವೇರುವಂಥ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ನನ್ನ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು. ಎಲ್ಲ ಸಭಿಕರು ಮತ್ತು ವಿದ್ಯಾರ್ಥಿಗಳು ಒಂದು 10 ನಿಮಿಷಗಳವರೆಗೆ ನಿಲ್ಲಬೇಕು. ಒಂದು ಚಿಕ್ಕ ಕಾರ್ಯಕ್ರಮ ಪಥಸಂಚಲನದಲ್ಲಿ ಯಾವುದೇ ರೀತಿಯ ವಸಾಹತುಶಾಹಿ ಮನಸ್ಥಿತಿಯ ಕುರುಹನ್ನು ಯಾವುದೇ ತೊಡೆದು ಹಾಕುವುದಾಗಿ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವುದಾಗಿ ದೇಶದ ಏಕತೆ ಮತ್ತು ಒಗ್ಗಟ್ಟಿಗಾಗಿ ಶ್ರಮಿಸುವುದಾಗಿ ದೇಶಕ್ಕಾಗಿ ನನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದಾಗಿ ತ್ಯಾಗ ಬಲಿದಾನಗೈದ ದೇಶದ ಕೆಚ್ಚೆದೆಯ ವೀರರಿಗೆ ಗೌರವ ಸಲ್ಲಿಸುವುದಾಗಿ ಹಾಗೂ ದೇಶದ ರಕ್ಷಣೆ ಮತ್ತು ಪ್ರಗತಿಗೆ ನನ್ನನ್ನು ಸಮರ್ಪಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಪ್ರಮಾಣ ಮಾಡಿದೆ ಅಂತ ಇಲ್ಲಿ ಬಂದು ರಶ್ ಮಾಡಬೇಡಿ, ಒಮ್ಮೊಮ್ಮೆ ಹಾಕಿ ಮತ್ತು ಸಹ ಹಾಕ್ಬೋದು, ಕೈಯಲ್ಲಿರುವವರು ಹಿಡ್ಕೊಳ್ಳಿ ಮತ್ತೆ ಹಾಕ್ಬೋದು. ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಇದೀಗ ವೀರ ಯೋಧರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ವೀಣಾ ಅಧ್ಯಕ್ಷರು ಸಾಯಿ ಸಮಿತಿ ಉಳ್ಳಾಳ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀಮತಿ ಚಿತ್ರಾ ಮೇಡಮ್ ವೇದಿಕೆಗೆ ಬರಬೇಕಾಗಿ ಕೇಳಿ